ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ವಾಹಿನಿಗೆ 9 ವರ್ಷ ನವ ಸಂವತ್ಸರಗಳನ್ನು ಪೂರೈಸಿದ ಈ ಗಳಿಗೆಯಲ್ಲಿ ಸಂಭ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ವಾಹಿನಿಗೆ 9 ವರ್ಷ ನವ ಸಂವತ್ಸರಗಳನ್ನು ಪೂರೈಸಿದ ಈ ಗಳಿಗೆಯಲ್ಲಿ ಸಂಭ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ಹೊಸತನದ ಬಾಗಿಲ ತೆರೆದು ದಿನವೂ ಹೊಸತನಕ್ಕಿಲ್ಲಿದೆ ಆಹ್ವಾನ. ನಮ್ಮ ಉಡುಪಿಯ ಪ್ರಸಿದ್ಧ ಒಂದು ಟಿವಿ ಚಾನಲ್ ಸಂಸ್ಥೆ ಸ್ಪಂದನ ಈಗಾಗಲೇ 9 ವರ್ಷ ಪೂರೈಸಿಕೊಂಡು 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಒಂದು ದಶಮಾನೋತ್ಸವವನ್ನು ಆಚರಿಸ್ತಿರುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ಈ ಸಂಸ್ಥೆಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಉಡುಪಿಯಲ್ಲಿ ಹೊಸ ಹೊಸ ವಿನ್ಯಾಸಗಳೊಂದಿಗೆ ಹೊಸ ವಿಚಾರಗಳ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲಿದಂಥ ನಮ್ಮ ಸ್ಪಂದನ ಚಾನಲ್ ಇವತ್ತು ನಮ್ಮ ಉಡುಪಿ ಭಾಗ ಮತ್ತು ಇಡೀ ಕರ್ನಾಟಕದಲ್ಲಿ ಕೂಡ ಬಹಳ ಒಂದು ಮನೆ ಮಾತಾಗಿರುವಂಥ ಚಾನಲ್. ಈ 10ನೇ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭ. ಸ್ಪಂದನ ಟಿ ವಿ ಅಂತೇಳಿದರೆ ನಮ್ಮ ಜಿಲ್ಲೆಯ ಉಡುಪಿ ಜಿಲ್ಲೆಯ ಪ್ರಪ್ರಥಮವಾದಂಥ ಒಂದು ಪ್ರಾದೇಶಿಕವಾದಂಥ ಒಂದು ಚಾನಲ್. ಅನೇಕ ಬಾರಿ ಇವತ್ತು ಪ್ರಸ್ತುತವಾದಂಥ ವಿಚಾರಗಳ ಬಗ್ಗೆ ಇವತ್ತು ಜನರಿಗೆ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಮಾಧ್ಯಮ ಧರ್ಮವನ್ನು ಪಾಲನೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದೆ. ಸರ್ವ ಪಕ್ಷೀಯರನ್ನು ಕೂಡ ಇವತ್ತು ಅವರವರ ವಿಚಾರವನ್ನು ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವುದರ ಬಗ್ಗೆ ಭಾಳಷ್ಟು ಎತ್ತಿದ ಕೈ ಸ್ಪಂದನ ಟಿ ವಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವಾಗಲೇ ಅನೇಕ ಜಿಲ್ಲೆಗಳನ್ನು ಈ ಟಿ ವಿ ಆವರಿಸಿದೆ. ಮುಂದಿನ ದಿವಸ ರಾಜ್ಯ ಮಟ್ಟದಲ್ಲಿ ಈ ಒಂದು ಮಾಧ್ಯಮ ಮುಂದೆ ಬರುವಂತೆ ಆಗಲಿ ಅಂತೇಳಿ ಹಾರೈಕೆ ಮಾಡಿಕೊಂಡು ಶುಭವನ್ನು ಕೋರ್ತೇವೆ. ಬದಲಾವಣೆಗೊಂದು ಹೊಸ ಭಾಷೆಯ ಬರೆದು ನಮ್ಮ ಸ್ಪಂದನ ಚಾನಲ್ 9ನೇ ವರ್ಷ ಕಂಪ್ಲೀಟ್ ಮಂತದ 10ನೇ ವರ್ಷವು ಕಾರ್ದಿ ಒಂದುಂಡು ಅಂಚನೆ 4 ವರ್ಷ ಇಂಚಿನ ಎಡ್ಡೆ ಬೇಲೆ ಮಲ್ತೊಂದು ಪಡೆ ಜನಕ್ಕೂಲೆಗೆ ಎಂಟರ್ಟೈನ್ ಮಲ್ಪುನು ನ್ಯೂಸನ್ನು ಕೊರ್ಪೋನು ಅಂಚಿನ ಬೇಲೆ ನನ್ನ ದುಂಬುಗಳ ಮಲ್ಪಡೆ. ಆಲ್ ದ ಬೆಸ್ಟ್ ಸ್ಪಂದನ. ಇದು ನೀವು ಕಟ್ಟಿ ಬೆಳೆಸಿದ ಸಂಸ್ಥೆ. ನಿರಂತರ ಪ್ರೀತಿ, ಹಾರೈಕೆ, ಪ್ರೋತ್ಸಾಹದೊಂದಿಗೆ ದಶಮಾನೋತ್ಸವದ ಸಂಭ್ರಮಕ್ಕೆ ಮುನ್ನುಡಿ ಬರೆದಿದ್ದೇವೆ. ದಶಮದಲ್ಲಿ ಶತಕದ ಕನಸುಗಳಿವೆ. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ನಿಮ್ಮೆಲ್ಲರ ಸಲಹೆ, ಪ್ರೋತ್ಸಾಹಗಳು ನಮಗೆ ಅಗತ್ಯ. ರಾಜ್ಯಾದ್ಯಂತ ದೇಶದ ವಿವಿಧ ಭಾಗಗಳಿಂದ ಅಭಿಮಾನಿಗಳು, ಹಿತೈಷಿಗಳು ಶುಭ ಕೋರಿದ್ದಾರೆ. ನಮ್ಮ ವೀಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಮತ್ತು ಸದಾಕಾಲ ಜನಪರ ಜನಹಿತ ಕಾರ್ಯಕ್ರಮ ನೀಡುತ್ತಾ ಸಮಾಜಮುಖಿ ವಾಹಿನಿಯಾಗಿ ಬೆಳೆಯುವುದೇ ನಮ್ಮ ಆಶಯ. 9 ವರ್ಷಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಅನನ್ಯ, ಅವಿಸ್ಮರಣೀಯ. ಮತ್ತೊಮ್ಮೆ ನಮ್ಮೆಲ್ಲಾ ವೀಕ್ಷಕ ಬಾಂಧವರಿಗೆ ನಮ್ಮ ಅನಂತ ಪ್ರಣಾಮಗಳು. ನಿಮ್ಮ ಸ್ನೇಹ ಸೇತು ಚಿರಕಾಲ ಉಳಿಯಲಿ. 10ರ ಹೆಜ್ಜೆ 100ರ ಕನಸುಗಳಿಗೆ ಮುನ್ನುಡಿಯಾಗಲಿ. ಸ್ಪಂದನ ನಿಮ್ಮೊಂದಿಗೆ ಪ್ರತಿಕ್ಷಣ.